ಹೆಂಗಳೆಲ್ಲರೂ ಸಾಲು ಸಾಲಾಗಿ ಬಂದಿದ್ದೀರಿ. ನಿಜ. ನಾನು ಕಳೆದುಕೊಂಡಂತಹ ಚಕ್ರ ನಿಮ್ಮ ಕೈಯಲ್ಲಿ ಶೋಭಿಸ್ತಾ ಇದೆ. ಸಾಮದಿಂದ ಹೇಳ್ತಾ ಇದ್ದೇನೆ, ಇಲ್ಲಿವರೆಗಾಗಿ ಎದುರಾಗಿ ಸಿಕ್ಕಿದ ಯಾರೇ ಆಗಲಿ ಅವರ ಶರವನ್ನು ತಡೆದ ಕೋಪದಲ್ಲಿ ನಿಮ್ಮೆಲ್ಲರ ಶಿರವನ್ನು ತಡೆಯುವ ಬದಲಾಗಿ ನೀವೇ ಚಕ್ರವನ್ನು ತಂದು ನನ್ನ ಕೈಗೊಪ್ಪಿಸಿದೆ ಅಂತ ಆದ್ರೆ ಎಲ್ಲರಿಗೂ ಬದುಕುವ ಅವಕಾಶ ಕೊಡ್ತೇನೆ. ಇಲ್ಲದಿದ್ರೆ ತಪ್ಪಿದ್ರೆ ನೀವೆಲ್ಲರೂ ಅಳಿತೀರಿ. ಶ್ರೀಹರಿಂದರೆ ಶ್ರೀಚಕ್ರವನ್ನು ವಶಪಡಿಸಿಕೊಂಡಂತೆ ಚಕ್ರವೆಂದು ಮುಂದುವರೆದೆ ಎಂದಾದರೆ ಏನು ಮಾಡುತ್ತಿ? ಚಕ್ರದಲ್ಲಿ ರುಂಡ ಕಡಿದು ಚಕ್ರ ಪಡೆದಿದ್ದರೆ
ನಾನು ಇಲ್ಲಿ ಅರಕ್ಷಣೆ ಎಂತೆಂದಾದ್ರೆ ಮರಣಿಸುವುದಕ್ಕೆ ಸಾಧ್ಯ ಇದೆ. ನಾನು ಬದುಕಬೇಕು, ಬದುಕೆ ಸಾಧಿಸಬೇಕು, ಕಳೆದು ಹೋದ ಚಕ್ರವನ್ನು ಮರಳಿ ಪಡೆಯಬೇಕು. ಇರುವುದೊಂದೇ ಹಾದಿ. ನಾನು ರಸಾತಳವನ್ನು ಸೇರಬೇಕು ಅಂತಾದ್ರೆ ಈ ರೀತಿಯಾಗಿ ಅಲ್ಲ, ಶ್ವೇತ ಕುಕ್ಕಟವಾಗಿ ರಸಾತಳವನ್ನು ಸೇರಬೇಕು. ಈತನನ್ನು ವಧಿಸುವುದಕ್ಕಾಗಿ ಲೋಕಮಾನಕ ಶಕ್ತಿಯಾಗಿ ಬೆಳೆಯುತ್ತಾ ಇದ್ದಂತಹ ದುರುಳ ದಾರಿಗಳನ್ನು ಕೊಂದು ಕಳೆದಿದ್ದೇವೆ. ಸುರರೆಲ್ಲರೂ ಸಂತುಷ್ಟರಾಗಿದ್ದಾರೆ ಎನ್ನುವಂತಹ ಸಂಕೇತವಾಗಿ ಅಂಬರ ಪಥದಲ್ಲೇ ನಿಂತು ಹೂಮಳೆಯನ್ನು ಸುರಿಸುತ್ತಾ ಇದ್ದಾರೆ. ದೇವ ದುಂಬಿಗಳು ಮೊಳಗುತ್ತಾ ಇವೆ. ಲೋಕ ಕಲ್ಯಾಣವಾಗಿದೆ ಈ ಹೊತ್ತಿಗೆ. ದುರುಳನ ವಧೆಯ ಸಂದರ್ಭದಲ್ಲಿ ಹರಿದು ಬಂದಂತಹ ರಕ್ತದ ಕೋಡಿಯೇನುಂಟು ಗುಳಿಗಾ ನೀನೇ ಕುಡಿದು ಬಿಟ್ಟೇ ಅಲ್ಲ. ಕಾಳಿ ರಕ್ತಕ್ಕಾಗಿ ಹಾತೊರೆಯುತ್ತಾ ಇದ್ದಾಳೆ. ಹೀಗೆ ರಕ್ತದಾಹವನ್ನು ನೀಗಿಸುವುದಕ್ಕಾಗಿ ಮರಳಿ ಶ್ರೀಚಕ್ರವನ್ನು ಅಪ್ಪನಿಗೆ ಒಪ್ಪಿಸುವುದಕ್ಕಾಗಿ ವೈಕುಂಠದತ್ತ ಸಾರು. ಮುಂದಕ್ಕೆ ಉತ್ತರ ಕೈಲಿತೋ
ಅಪ್ಪನಿಗೆ ಶ್ರೀಚಕ್ರವನ್ನು ಒಪ್ಪಿಸಿದೆವು. ಕಾಳಿಗೆ ತನ್ನ ಕಿರುಬೆರಳನ್ನೇ ಕೊಯ್ದುಕೊಡುವುದರ ಮುಖೇನವಾಗಿ ಅಪ್ಪ ಕಾಳಿಯ ರಕ್ತದಾಹವನ್ನು ನೀಗಿಸಿದ. ಮುಂದೇನಪ್ಪ ಎನ್ನುವ ಹಾಗೆ ಅಪ್ಪನಲ್ಲಿ ಕೇಳಿಕೊಂಡಂತಹ ಕಾಲಕ್ಕೆ ಅಪ್ಪ ಹೇಳಿದಂತಹ ಮಾತಾದರೆ ಏನು, ಇನ್ನು ವೈಕುಂಠದಲ್ಲಿ ನಿಲ್ಲುವುದಲ್ಲ, ಭೂಲೋಕಕ್ಕೆ ತೆರಳಿ ಬೇಕಾದಂತಹ ಅಪ್ಪನ ಕ್ಷೇತ್ರವನ್ನು ಆಯ್ದುಕೊಂಡು ಅಲ್ಲಿ ನೆಲೆಯಾಗಿದ್ದರೆ ಧರ್ಮವನ್ನು ರಕ್ಷಿಸುತ್ತಾ ಬನ್ನಿ ಮಕ್ಕಳೇ ಎನ್ನುವ ಹಾಗೆ ವಿಸ್ತಾರವಾದಂತಹ ಶರದಿ ಉತ್ತರಿಸಿಕೊಂಡು ಹೋಗುವುದಕ್ಕೆ ನಾವೇ ಅಗತ್ಯ ನಮ್ಮ ಪಾಲಿಗೆ ಇದೆ. ಅಪ್ಪ ಚಿನ್ನದ ನಾವೆಯನ್ನೇ ತೋರಿಸಿದ. ಬೇಡ ಅಂತ ಹೇಳಿದೆವು. ಕಾರಣವು ಚಿನ್ನ ಎನ್ನುವಂಥದ್ದು ಕಾಮಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ. ನಾವು ಹೋಗುವುದಾದ್ರೂ ಭೂಲೋಕಕ್ಕೆಲ್ವೇ, ಹಾಗಾಗಿ ಅದನ್ನು ನಯವಾಗಿ ತಿರಸ್ಕರಿಸಿದವರಿದ್ದೇವೆ. ಮತ್ತೆ ನಮಗೆ ಕಂಡದ್ದು ವೈಕುಂಠದಲ್ಲಿರುವಂತಹ ಶ್ರೀಗಂಧದ ಮರ. ತುದಿ ಹಾಗೂ ಬುಡವನ್ನು ಬೇರ್ಪಡಿಸಿ ಮಧ್ಯಭಾಗದಿಂದ ತಿರುಳಿನ ಭಾಗವನ್ನು ಆಯ್ದುಕೊಂಡೆವು. ಈ ತಿರುಳಿನ ಭಾಗದಿಂದ ನಾವೇನು ನಿರ್ಮಿಸುವರೆ ಚತುರ ಶಿಲ್ಪಿ ಅಗತ್ಯ ನಮ್ಮ ಪಾಲಿಗೆ ಇದೆ. ಹಾಗೆಯೇ ಮರಳಿ ಆ ಮರಕ್ಕೆ ಜೀವಕಳೆಯನ್ನು ಇದ್ದವರು ನಾವು. ಉಳಿಗ ಶಿಲ್ಪಿ ಬೇಕಲ್ಲ, ಭೂವಲಯಕ್ಕೆ ದೃಷ್ಟಿಯನ್ನು ಹಾಯಿಸಿದ್ರೆ ಎಲ್ಲೂ ಶಿಲ್ಪಿಗಳು ಕಾಣುತ್ತಾ ಇಲ್ಲ. ಓಡೆಗಿಪ್ಪುರಪ್ಪೆ ಮಾತೆ ಎಲ್ಲ ಆಟ ಕೂಟಂದೆ ಬೋಂದ್ರೆ ಇರತ್ತಂದ್ರೆ ಅಕಲ ಕಸು ಜನರೇ ಅಲ್ವೇ? ಹಾಗಂತ ದಿವ್ಯ ದೃಷ್ಟಿಯನ್ನು ಹರಿಸಿದವಾಗ ಕಂಡದ್ದೆ ಕೇರಳದ ಕಚ್ಚನ್ನೂರು ಪ್ರದೇಶದಲ್ಲಿ ಬಾಲಗಾಚಾರ್ಯ ಎನ್ನುವಂತಹ ಶಿಲ್ಪಿಯೋರ್ವ ಹುತ್ತದಲ್ಲಿ ಜಡವಾಗಿ ಬಿದ್ದಿದ್ದ. ಚೈತನ್ಯವನ್ನು ನೀಡಿದೆವು. ಎಚ್ಚೆತ್ತುಕೊಂಡಂತಹ ಆತ ನನ್ನಿಂದ ನಿಮಗೇನಾಗಬೇಕೆನ್ನುವ ಹಾಗೆ ಕೇಳಿದ. ನಾವೇನು ನಿರ್ಮಿಸಿಕೊಡುವುದಕ್ಕೆ ಹೇಳಿದ್ದೇವೆ. ಪ್ರತಿಫಲವಾಗಿ ಕೇಳಿದ್ದು ಕುಳಿಗ ಆತ 1000 ಹೊನ್ನು. ನಮ್ಮಲ್ಲಿ ಎಲ್ಲಿದೆ ಹೇಳು? ಹಾಗಂತ ನೀನೇ ತೋರಿಸಿಬಿಟ್ಟೆಯಲ್ಲ. ಪಾಂಡ್ಯ ದೇಶ, ಪಾಂಡ್ಯರಾಜನಲ್ಲಿಗೆ ಹೋಗಿ 1000 ಹೊನ್ನನ್ನು ಕೇಳಿ ಪಡೆದುಕೊಂಡೆವು. ನಾವು ಬಾಲಗಾಚಾರ್ಯ ತಂದು ನೀಡಿದ್ದೇವೆ. ಹುಡುಗ ನಾವೇ ಸಿದ್ಧವಾಗಿದೆ. ನಾವಿಕನಾಗಿ ನಾವೆಯನ್ನು ಏರು ನಮ್ಮ ಪ್ರಯಾಣವನ್ನು ಉತ್ತರ ದಿಕ್ಕಿನಂತೆ ಮುನ್ನಡೆಸೋಣ.
ಆದ್ದರಿಂದಲೇ ಹೂವರ ಹತ್ತಿದ ಜಲವರಹ ಇದ್ದೇನೆ. ಜಲಚರ ಪ್ರಾಣಿಗಳೆಲ್ಲ ತಿನ್ನುತ್ತಾ ಜೀವನವನ್ನು ಮಾಡುತ್ತಾ ಇದ್ದೇನೆ. ಏನು ಮಾಡೋಣ, ಒಮ್ಮೆ ನರಮಾಂಸವನ್ನು ಮೆಲಬೇಕೆಂದು ಆಚರಿಸುವಷ್ಟರಲ್ಲಿ ನಾವೇ ಒಂದು ಗೋಚರಿಸುತ್ತಾ ಇದೆ. ಅದೆಷ್ಟೋ ನರರಿದ್ದಾರೆ, ನಾವೇ ಬರುವ ಕಡೆಗೆ ನೀರನ್ನು ಸೀಳಿ ಮುಂದುವರಿಕೆ.